ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ರತಾದಿಯ ರಿದೇರಿ ಗ್ರಾಮದಲ್ಲಿ 4500 ವರ್ಷ ಹಳೆಯ ಸಿಂಧೂ ನಾಗರಿಕತೆಯ ಕೊಂಡಿಯನ್ನು ಬೆಳಕಿಗೆ ತರಲಾಗಿದೆ. ಇತಿಹಾಸ ಪ್ರಾಧ್ಯಾಪಕ ದಿಲೀಪ್ ಕುಮಾರ್ ಸೇನಿ ಮತ್ತು ಸ್ಥಳೀಯ ಆಸಕ್ತ ಪಾರ್ಥ್ ಜಗಾನಿ ಇದನ್ನು ಅಗೆದಿದ್ದಾರೆ. ಮಣ್ಣಿನ ಇಟ್ಟಿಗೆ, ಕಟ್ಟಡದ ಬುಡ, ಮಣ್ಣಿನ ಪಾತ್ರೆಗಳು ಇತ್ಯಾದಿ ಪತ್ತೆಯಾಗಿದೆ. ಈ ನೆಲೆಯು ಪಾಕಿಸ್ತಾನದ ಸಾಡೆವಾಲಾ ಗಡಿಯೂರಿನಿಂದ 17 ಕಿಲೋಮೀಟರ್ ಈಚೆ ಥಾರ್ ಮರುಭೂಮಿಯಲ್ಲಿದೆ. 20ನೇ ಶತಮಾನದ ಆರಂಭದಲ್ಲಿ ಲುಯಿಗಿ ಪಿಯೋತೆಸ್ಪಿಟೋರಿ ರಾಜಸ್ಥಾನದ ಬಡಗಣ ಭಾಗದಲ್ಲಿ ಸಿಂಧೂ ನಾಗರಿಕತೆಯ ಕುರುಹು ಕಂಡುಹಿಡಿದಿದ್ದರು. 1960ರಲ್ಲಿ ಆ ಪ್ರದೇಶದ ಉತ್ಖನನ ನಡೆದು ಅದು ಖಚಿತವೆನಿಸಿತ್ತು. ಈಗ ಸಿಂಧೂ ನಾಗರಿಕತೆಯ ಕೊಂಡಿ ಇನ್ನೂ ಆಚೆ ಪತ್ತೆಯಾಗಿದೆ. ಕ್ರಿಸ್ತಪೂರ್ವ 2600ರಿಂದ ಕ್ರಿಸ್ತಪೂರ್ವ 1900ರ ನಡುವೆ ಇಲ್ಲಿ ಸಿಂಧೂ ನಾಗರಿಕತೆ ವಿಶೇಷವಾಗಿತ್ತು. ಬ್ಯೂರೋ ರಿಪೋರ್ಟ್, V4 News, Jaisalmer. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex. Invest smart. Invest in Mangaluru.